ಸ್ನೇಹಿತರೆ, ಪ್ರತಿ ತರಗತಿಯಲ್ಲಿಯೂ ಎರಡು ರೀತಿಯ ವಿದ್ಯಾರ್ಥಿಗಳು ಇರುತ್ತಾರೆ. ಕೆಲವರು ಓದಿನಲ್ಲಿ ಯಾವಾಗಲೂ ಹಿಂದೆ ಇರುತ್ತಾರೆ, ಕೆಲವರು ಓದಿನಲ್ಲಿ ಯಾವಾಗಲೂ ಮುಂದೆ ಇರುತ್ತಾರೆ. ಅವರ ಹೆಸರು ಯಾವಾಗಲೂ ಅಂಕಪಟ್ಟಿಯಲ್ಲಿ ಮೇಲೆ ಇರುತ್ತದೆ. ಆ ಸ್ಥಳವನ್ನು ಅವರು ಯಾವತ್ತೂ ಬಿಟ್ಟುಕೊಡಲು ಇಷ್ಟಪಡುವುದಿಲ್ಲ. ಈ ರೀತಿಯ ಟಾಪರ್ಸ್ಗಳ ವಿಚಾರಕ್ಕೆ ಬಂದಾಗ ನಮ್ಮಲ್ಲಿ ಹುಟ್ಟುಕೊಳ್ಳುವಂತಹ ಪ್ರಶ್ನೆಗಳು ಏನೆಂದರೆ, ಆತ ಮನೆಯಲ್ಲಿ ಎಷ್ಟು ಗಂಟೆ ಓದಬಹುದು, ಆತನ ಬುದ್ಧಿ ಎಷ್ಟೊಂದು ವೇಗವಾಗಿದೆ, ಇದರಿಂದಲೇ ಆತ ಟಾಪ್ ಮಾಡುತ್ತಿದ್ದಾನೆ. ನಮ್ಮ ಈ ರೀತಿಯ ಯೋಚನೆಗಳು ಖಂಡಿತ ತಪ್ಪಾಗಿರುತ್ತೆ. ಯಾಕಂದರೆ ಯಾವುದೇ ವಿದ್ಯಾರ್ಥಿಯ ಬಳಿಯೂ ಯಾವುದೇ ವಿಶೇಷವಾದಂತಹ ಶಕ್ತಿ ಇರೋದಿಲ್ಲ. ಎಲ್ಲರಿಗೂ ಒಂದೇ ರೀತಿಯ ಮೆದುಳು ದೇವರು ನೀಡಿದ್ದಾನೆ, ಹಾಗೂ ಟಾಪರ್ಸ್ ಗಳಲ್ಲಿಯೂ ಕೂಡ ಅದೇ ಮೆದುಳು ನೀಡಿದ್ದಾನೆ. ಅಲ್ಲದೆ ಅವರಲ್ಲೂ ಯಾವುದೇ ವಿಶೇಷವಾದಂತಹ ಶಕ್ತಿಯನ್ನ ನೀಡುವುದಿಲ್ಲ. ಮನಸ್ಸು ಮಾಡಿದರೆ ನಾವು ಕೂಡ ಟಾಪರ್ಸ್ ಗಳಾಗಬಹುದು. ಯಾಕೆಂದರೆ ನಮ್ಮಲ್ಲೂ ಕೂಡ ಈ ಎಲ್ಲ ಟ್ಯಾಲೆಂಟ್ಗಳು ಹಾಗೂ ಕೆಪಾಬಿಲಿಟೀಸ್ ಗಳು ಇದಾವೆ. ಅದು ಟಾಪರ್ಸ್ ನಲ್ಲಿಯೂ ಕೂಡ ಇರುತ್ತೆ. ಆದರೆ ಅವಶ್ಯಕತೆ ಇರೋದು ಕೆಲವೊಂದು ವಿಚಾರಗಳಲ್ಲಿ, ನಾವು ಪಾಲಿಸುವಂತಹ ಹವ್ಯಾಸಗಳಲ್ಲಿ. ಇಂತಹ ಕೆಲವೊಂದು ಹವ್ಯಾಸಗಳೇ ಆ ವಿದ್ಯಾರ್ಥಿಗಳನ್ನ ಟಾಪರ್ಸ್ ಅನ್ನಾಗಿ ಮಾಡಿರೋದು. ನಾವು ಕೂಡ ಆ ಹವ್ಯಾಸಗಳನ್ನು ತಿಳಿದು ನಾವು ಕೂಡ ಟಾಪರ್ಸ್ ಗಳಾಗಬಹುದು. ಈ ವಿಡಿಯೋ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಬಹಳಷ್ಟು ವಿಶೇಷವಾಗಿದೆ ಎನ್ನುವುದರಲ್ಲಿ ಸಂಶಯವೇ ಇಲ್ಲ. ಆದ್ದರಿಂದ ವಿಡಿಯೋನ ಪೂರ್ತಿಯಾಗಿ ದಯಮಾಡಿ ವೀಕ್ಷಣೆ ಮಾಡಿ. ನಾನು ನಿಮ್ಮ ರಾಕೇಶ್. ನೀವೇನಾದರೂ ಮೊದಲ ಬಾರಿಗೆ ಈ ಚಾನೆಲ್ ಅನ್ನ ಭೇಟಿ ಕೊಡುತ್ತಿದ್ದರೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹವ್ಯಾಸ 1, ಯೋಜನೆಗಳನ್ನು ರೂಪಿಸುವುದು. ಈ ಒಂದೇ ಕೆಲಸದಲ್ಲಿ ಅಲ್ಲ, ಯಾವುದೇ ಒಂದು ಕೆಲಸದಲ್ಲಿಯೂ ಕೂಡ ಯೋಜನೆಗಳು ಇಲ್ಲದಿದ್ದರೆ ವಿಫಲವಾಗುವಂತಹ ಸಂಭವಗಳು ಬಹಳಷ್ಟು ಇರುತ್ತದೆ. ಅಂದರೆ ನಮ್ಮ ಯೋಜನೆ ನಮ್ಮ ಸೋಲಿನ ಯೋಜನೆಯಾಗಿ ರೂಪುಗೊಳ್ಳುತ್ತದೆ. ನಮ್ಮ ವಿಷಯಗಳೆಷ್ಟು ಹಾಗೂ ನಮ್ಮ ವಿಷಯಕ್ಕೆ ಎಷ್ಟು ಸಮಯವನ್ನ ನೀಡಬೇಕು ಎನ್ನುವುದು ಬಹಳ ಮುಖ್ಯವಾಗಿರುತ್ತೆ. ನಮ್ಮ ಸಿಲೆಬಸ್ ಅನ್ನ ಸರಿಯಾಗಿ ವಿಶ್ಲೇಷಣೆ ಮಾಡಿಕೊಂಡು ಪ್ರತಿ ವಿಷಯದಲ್ಲಿ ಯಾವ ಯಾವ ಚಾಪ್ಟರ್ಸ್ ಗಳಿಂದ ಹೆಚ್ಚು ಅಂಕಗಳನ್ನ ಕೇಳಲಾಗುತ್ತೆ ಎಂದು ತಿಳಿದುಕೊಂಡು ಅದರ ಮೇಲೆ ಹೆಚ್ಚಿನ ಗಮನವನ್ನ ವಹಿಸಬೇಕು. ಅಲ್ಲದೆ ಸಣ್ಣ ಸಣ್ಣ ಗುರಿಗಳನ್ನು ಮಾಡಿಕೊಳ್ಳಬೇಕು. ಈ ವಾರದಲ್ಲಿ ನಾನು ಇಷ್ಟು ಪಾಠಗಳನ್ನು ಮುಗಿಸುತ್ತೇನೆ ಎಂದು. ಏನೇ ಆದರೂ ಈ ಪಾಠಗಳನ್ನು ಸಂಪೂರ್ಣವಾಗಿ ಮುಗಿಸಿ ಅದರ ಮೇಲೆ ಹಿಂದಿನ ವರ್ಷಗಳಲ್ಲಿ ಕೇಳಿದಂತಹ ಪ್ರಶ್ನೆಗಳನ್ನು ಮುಗಿಸಬೇಕು. ನಮ್ಮ ಟಾರ್ಗೆಟ್ ಅನ್ನು ಪ್ರತಿದಿನದ ಸಣ್ಣ ಸಣ್ಣ ಗುರಿಗಳನ್ನಾಗಿ ವಿಭಾಗಿಸಿದಾಗ ನಮ್ಮಿಂದ ಎಂಥ ದೊಡ್ಡ ವಿಷಯವನ್ನು ಸರಳವಾಗಿ ಮುಗಿಸಲು ಉತ್ತೇಜಿಸುತ್ತದೆ. ಉದಾಹರಣೆಗೆ, ಇವತ್ತು ವಿಜ್ಞಾನದ ಈ ಪಾಠವನ್ನ ಓದಲೇಬೇಕು, ಏನೇ ಆಗಲಿ ಈ ಪಾಠವನ್ನ ಮುಗಿಸಲೇಬೇಕು ಎಂದಾದರೆ 1 ಬಾರಿ 2 ಬಾರಿ ಅರ್ಥವಾಗದಿದ್ದರೂ 3ನೇ ಬಾರಿ ಅರ್ಥವಾಗಲೇಬೇಕು. ಹೀಗೆ ನಮ್ಮ ಗುರಿ ಸ್ವಲ್ಪ ಸ್ವಲ್ಪವೇ ಮುಟ್ಟುತ್ತಾ ಸಾಗಬೇಕು. ಮುಂದೆ ನಮ್ಮಿಂದ ದೊಡ್ಡ ಪರೀಕ್ಷೆ ಎಂಬ ಗುರಿಯನ್ನ ಮುಟ್ಟಲು ಇದು ಹುಮ್ಮಸ್ಸು ನೀಡುತ್ತದೆ. ಬಹಳಷ್ಟು ಆಸಕ್ತಿಯಿಂದ ಗುರಿಯೆಡೆಗೆ ನಾವು ಯೋಜನೆಗಳಿಂದ ಮುನ್ನುಗ್ಗುತ್ತೇವೆ. ಹವ್ಯಾಸ 2, ಸಮಯ ಪ್ರಜ್ಞೆಯಿಂದ ಇರುವುದು. ಗೆಳೆಯರೇ, ನಾವು ಬೆಳಗ್ಗೆಯಿಂದ ರಾತ್ರಿಯವರೆಗೆ ಯಾವ ಯಾವ ಕೆಲಸವನ್ನ ಮಾಡುತ್ತೇವೆ ಎಂಬುದನ್ನ ಯೋಚಿಸಿ. ಯಾವ ಯಾವ ಅನಾವಶ್ಯಕ ಕೆಲಸಗಳಲ್ಲಿ ಸಮಯವನ್ನ ವ್ಯಯಿಸುತ್ತೇವೆ. ನಮ್ಮ ದಿನವನ್ನ ಸರಿಯಾಗಿ ಗಮನಿಸಿ. ಎಷ್ಟು ಸಮಯ ಓದಲು, ಎಷ್ಟು ಸಮಯವನ್ನ ಗೆಳೆಯರೊಂದಿಗೆ ಹರಟೆ ಹೊಡೆಯಲು, ಎಷ್ಟು ಸಮಯವನ್ನ ಆಟವಾಡಲು ಬಳಸುತ್ತೇವೆ. ಅಲ್ಲದೆ ಕೊನೆಯದಾಗಿ ಹೀಗೆಯೂ ಯೋಚನೆ ಮಾಡಿ, ನಾವು ಏನು ಮಾಡದೆ ಎಷ್ಟು ಸಮಯವನ್ನ ಹಾಳು ಮಾಡುತ್ತೇವೆ ಎಂದು. ಯಾಕಂದರೆ ಸುಮ್ಮನೆ ಸಮಯವನ್ನ ಹಾಳು ಮಾಡುವುದು ಯಾವುದೇ ಟಾಪರ್ಸ್ ನ ಗುಣವಾಗಿರುವುದಿಲ್ಲ. ನಮ್ಮನ್ನು ಟಾಪರ್ಸ್ ನಿಂದ ಬೇರ್ಪಡಿಸುವಂತಹ ದೊಡ್ಡ ಶತ್ರು ಇದಾಗಿದೆ. ನಮ್ಮ ದಿನನಿತ್ಯ ಜೀವನವನ್ನ ಗಮನಿಸಿದರೆ ನಾವು ಹೀಗೆ ಏನೂ ಕೆಲಸ ಮಾಡದೆ ಹಾಳು ಮಾಡುತ್ತಿರುತ್ತೇವೆ. ದೇವರು ಎಲ್ಲರಿಗೂ 24 ಗಂಟೆಯನ್ನೇ ನೀಡಿರುತ್ತಾನೆ. ಟಾಪರ್ಸ್ ಬಳಿಯೂ ಕೂಡ ಇಷ್ಟೇ ಸಮಯವಿರುತ್ತೆ. ಆದರೆ ಆತನಲ್ಲಿ ಸಮಯ ಪ್ರಜ್ಞೆ ಅನ್ನೋದಿರುತ್ತೆ. ಹೌದು, ನಾವು ಯಾವ ಕಾರ್ಯಕ್ಕೆ ಎಷ್ಟು ಸಮಯವನ್ನ ನೀಡಬೇಕು ಎಂಬುದನ್ನು ತಿಳಿದರೆ ನಾವು ಕೂಡ ಟಾಪರ್ಸ್ ಆಗಲು ಸಾಧ್ಯವಿದೆ. ಆದ್ದರಿಂದ ನಮ್ಮ ಸಮಯವನ್ನ ಹೆಚ್ಚಿಗೆ ಓದಲು ಮೀಸಲಿಡಬೇಕು. ಅನಾವಶ್ಯಕ ಹಾಳು ಮಾಡುವುದನ್ನ ನಿಲ್ಲಿಸಲೇಬೇಕು. ಹವ್ಯಾಸ 3, ಶಿಸ್ತು ಶಿಕ್ಷಣದ ಅಡಿಗಲ್ಲು. ಸ್ನೇಹಿತರೆ, ನಾವು ಟಾಪರ್ಸ್ ಆಗಲು ಬಯಸಿದರೆ ಅಥವಾ ಉತ್ತಮ ಅಂಕಗಳನ್ನು ಪಡೆಯಲು ಬಯಸಿದರೆ ನಾವು ನಮಗೆ ನಿಯತ್ತಿನಿಂದ ಇರಬೇಕು. ನಾವು ನಮ್ಮ ಓದಿನ ಸಮಯವನ್ನು ಪಾಲಿಸಲಿಲ್ಲವೆಂದರೆ, ನಮ್ಮ ಟಾರ್ಗೆಟ್ ಅನ್ನ ದಿನನಿತ್ಯದ ಸಣ್ಣ ಪುಟ್ಟ ಗುರಿಗಳನ್ನ ಮುಟ್ಟಲು ಪ್ರಯತ್ನಿಸದಿದ್ದರೆ ನಾವು ನಮ್ಮನ್ನೇ ಮೋಸ ಮಾಡಿಕೊಂಡಂತೆ. ಆದ್ದರಿಂದ ನಾವು ಸ್ವಯಂ ಶಿಸ್ತಿನಿಂದ ಇರಬೇಕು. ನಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳುವುದು ನಮ್ಮ ಕೈಯಲ್ಲಿದೆ. ತಂದೆ ತಾಯಿ ಹಾಗೂ ಶಿಕ್ಷಕರು ಕೇವಲ ಮಾರ್ಗವನ್ನು ತೋರಿಸುತ್ತಾರೆ, ಆದರೆ ಆ ಮಾರ್ಗದಲ್ಲಿ ನಡೆಯುವುದು ನಮ್ಮ ಕೈಯಲ್ಲಿದೆ. ಭವಿಷ್ಯವು ಇವತ್ತಿನ ಕೆಲಸದ ಮೇಲೆ, ಓದಿನ ಮೇಲೆ ನಿಂತಿರುತ್ತದೆ. ಇವತ್ತು ಅನಾವಶ್ಯಕ ಸಮಯವನ್ನ ಹಾಳು ಮಾಡುತ್ತಿದ್ದರೆ ಮುಂದೆ ಅನಾವಶ್ಯಕವಾಗಿ ಬೇರೆಯವರ ಕೈಯಲ್ಲಿ ಕೆಲಸಕ್ಕೆ ಹುಡುಕಾಡಿ ಸಮಯವನ್ನ ಹಾಳು ಮಾಡಬೇಕಾಗುತ್ತದೆ. ಇವತ್ತು ಪರಿಶ್ರಮ ಪಟ್ಟರೆ ಮುಂದೆ ಏನು ಪರಿಶ್ರಮ ಪಡುವುದೇ ಅವಶ್ಯಕತೆ ಇರೋದಿಲ್ಲ. ನಮ್ಮ ಈಗ ಮಾಡುವಂತಹ ಕೆಲಸದಲ್ಲಿ ನಾವು ಮುಂದಿನ ಭವಿಷ್ಯವನ್ನ ಕಾಣಬಹುದು. ಆದ್ದರಿಂದ ನಮಗೆ ನಾವೇ ಮೋಸ ಮಾಡಿಕೊಳ್ಳಬಾರದು. ಆದ್ದರಿಂದ ಟಾಪರ್ಸ್ ಆಗೋದಕ್ಕೆ ಶಿಸ್ತು ಬಹಳಷ್ಟು ಅವಶ್ಯಕವಾಗಿದೆ. ಹವ್ಯಾಸ 4, ಪುನರಾವರ್ತನೆ ಓದು. ಹೌದು, ಯಾವುದೇ ವಿಷಯವನ್ನು ನೆನಪಿಟ್ಟುಕೊಳ್ಳಲು ಒಂದೇ ನಿಯಮ, ಅದು 3R. ಅಂದರೆ ರೀಡ್, ರಿಪೀಟ್, ರಿವಿಷನ್. ಓದು, ಮನನ ಮಾಡು ಹಾಗೂ ಪುನರಾವರ್ತನೆ ಮಾಡುತ್ತಿರು.
ಯಾವುದೇ ವಿಷಯ ಅಥವಾ ಪಾಠ ನಮಗೆ ಅರ್ಥವಾಗಿರುತ್ತೆ, ಅದನ್ನು ಮತ್ತೊಮ್ಮೆ ರಿವಿಷನ್ ಮಾಡಲಿಲ್ಲವೆಂದರೆ 100ಕ್ಕೆ 100ರಷ್ಟು ಬರೆದುಕೊಡುವೆ, ಅದು ನಮ್ಮ ಮೆದುಳಿನಿಂದ ದೂರವಾಗುತ್ತದೆ. ನಮಗೆ ಏನು ನೆನಪಿಗೆ ಬರೋದಿಲ್ಲ. ನಾವು ಮನನವೆಂದಾಗ ಪರೀಕ್ಷೆಗಿಂತ ಮೊದಲು ಓದುವುದು ಎಂದು ಅಂದುಕೊಳ್ತೇವೆ. ತಪ್ಪು. ಪ್ರತಿದಿನ ಅಥವಾ ರೆಗ್ಯುಲರ್ ಇಂಟರ್ವಲ್ ಅಲ್ಲಿ ರಿವಿಷನ್ ಮಾಡುತ್ತಿರಬೇಕು. ಪ್ರತಿ ಟಾಪಿಕ್ ಅನ್ನು ನಾವು ಬಹಳ ಬಾರಿ ಮನನ ಮಾಡಿರಬೇಕು. ಇದರಿಂದ ನಾವು ವಿಷಯವನ್ನ ಯಾವತ್ತೂ ನೆನಪಿಗೆ ಹಾರೋದಿಲ್ಲ. ಪರೀಕ್ಷೆಯ ಹಿಂದಿನ ದಿನ ಏನು ಒತ್ತಡ ಇರೋದಿಲ್ಲ. ನಾವು ಅದೆಷ್ಟು ಬಾರಿ ಈ ಒಂದೇ ಪಾಠವನ್ನ ಮನನ ಮಾಡಿರುತ್ತೇವೆ ಎಂದರೆ ಅದನ್ನು ಪರೀಕ್ಷೆಯ ಹಿಂದಿನ ದಿನ 2 ನಿಮಿಷದಲ್ಲಿ ಕಂಪ್ಲೀಟ್ ಮಾಡುವಷ್ಟು ಹತೋಟಿಗೆ ಬಂದಿರುತ್ತದೆ. ಗೊಂದಲ ಕಡಿಮೆಯಾಗಿ ಕಾನ್ಫಿಡೆನ್ಸ್ ಮನೆ ಮಾಡಿರುತ್ತದೆ. ನಾವು ಈ ಪರೀಕ್ಷೆಯಲ್ಲಿ ಖಂಡಿತ ಟಾಪರ್ ಆಗುವೆ ಎಂಬ ಆತ್ಮವಿಶ್ವಾಸ ಮನೆ ಮಾಡಿರುತ್ತದೆ. ಹವ್ಯಾಸ 5, ಕೊನೆಯ ತಿಂಗಳ ತಯಾರಿ. ಇಡೀ ವರ್ಷ ನಾವು ಎಷ್ಟು ಪ್ರಯತ್ನವನ್ನ ಪಟ್ಟು ಓದಿರುತ್ತೇವೆ ಅದನ್ನು ಒಂದೆಡೆ ಹಾಕಿದಾಗ, ಇನ್ನೊಂದೆಡೆ ಕೊನೆಯ ತಿಂಗಳ ತಯಾರಿಯನ್ನು ಒಂದೆಡೆ ಹಾಕಿದಾಗ ನಮ್ಮ ಪರೀಕ್ಷೆಯಲ್ಲಿ ಅತಿ ಹೆಚ್ಚಿಗೆ ನೆನಪಿಗೆ ಬರೋದು ಕೊನೆಯ ತಿಂಗಳ ತಯಾರಿ. ಹಾಗೆಂದ ಮಾತ್ರಕ್ಕೆ ಇಡೀ ವರ್ಷ ನಾನು ಏನು ಓದುವುದಿಲ್ಲ ಎಂದರ್ಥವಲ್ಲ. ಅಂದರೆ ಇಡೀ ವರ್ಷ ಪ್ರಯತ್ನ ಪಟ್ಟು ಓದಿದ್ದನ್ನೇ ಮನನ ಹಾಗೂ ಪುನರಾವರ್ತನೆ ಮಾಡುವ ಮೂಲಕ ಭರ್ಜರಿಯಾಗಿ ಕೊನೆಯ ತಿಂಗಳಲ್ಲಿ ಓದಬೇಕು. ಈ 1 ತಿಂಗಳು ಪೂರ್ತಿ ಪರಿಶ್ರಮ ವಹಿಸಿ ಓದಬೇಕು. ಪ್ರತಿ ವಿಷಯವನ್ನ A to Z ಎಲ್ಲವನ್ನ ಒಂದೇ ತಿಂಗಳಲ್ಲಿ ಮನನ ಮಾಡಿಕೊಳ್ಳಬೇಕು. ಅಂದರೆ ಇದನ್ನ ವೇಗವಾಗಿ ಮನನ ಮಾಡಿಕೊಳ್ಳುವುದು ಎಂದು ಕರೆಯಬಹುದು. ಹವ್ಯಾಸ 6, ನಮ್ಮ ಮೇಲೆ ನಂಬಿಕೆ ಇರಬೇಕು. ಗೆಳೆಯರೇ, ನಮ್ಮ ಪರಿಶ್ರಮ ಓದು ತುಂಬಾ ಅವಶ್ಯಕ. ಇದೇ ಪರಿಶ್ರಮ ಓದನ್ನ ಸರಿಯಾಗಿ ಪಾಲಿಸಿದಲ್ಲಿ ಅದು ಪರಿಣಾಮಕಾರಿ ಓದು ಎನಿಸಿಕೊಳ್ಳುತ್ತೆ. ಒಬ್ಬ ಟಾಪರ್ಸ್ ಆಗಲು ನಮ್ಮ ಮೇಲೆ ನಮಗೆ ನಂಬಿಕೆ ಇರುವುದು ಅವಶ್ಯಕವಾಗಿರುತ್ತೆ. ಹೀಗೆ ನಂಬಿಕೆ ಇದ್ದಾಗ ನಮ್ಮಿಂದ ಪ್ರತಿಯೊಂದು ಹೆಜ್ಜೆಯು ಅದರ ಎಡೆಗೆ ಮುನ್ನುಗ್ಗಲು ಉತ್ತೇಜಿಸುತ್ತದೆ. ಇವತ್ತಿನಿಂದಲೇ ನಾವು ಇದನ್ನ ಮನವರಿಕೆ ಮಾಡಿಕೊಳ್ಳಬೇಕು. ನಾನು ಟಾಪರ್ ಆಗಿ ಆಗುತ್ತೇನೆ, ನಾನು ಪರಿಶ್ರಮ ಹಾಗೂ ಪರಿಣಾಮಕಾರಿ ಓದನ್ನು ಈಗಿನಿಂದಲೇ ಆರಂಭಿಸುತ್ತೇನೆ ಎಂದು. ಗೆಳೆಯರೇ, ಈ 6 ಹವ್ಯಾಸಗಳನ್ನು ಪಾಲಿಸಿದ್ದೇ ಆದರೆ ಪರೀಕ್ಷೆಯ ರಿಸಲ್ಟ್ ದಿನ ನಮ್ಮ ಹೆಸರು ಖಂಡಿತವಾಗಿಯೂ ಟಾಪರ್ನಲ್ಲಿ ಕಂಡುಬರುತ್ತೆ. ನಿಮಗೆ ಇಷ್ಟವಾದಂತಹ ಈ ಮಾಹಿತಿಯನ್ನ ನಿಮ್ಮ ಗೆಳೆಯರೊಂದಿಗೆ ಹಂಚಿಕೊಳ್ಳಿ. ಇಂತಹ ಉತ್ತಮ ಮಾಹಿತಿಗಳನ್ನು ಪಡೆಯಲು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.